ಉಡುಪಿ ಸಬ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಸದಾನಂದ ಶೇರಿಗಾರ್ ಆತ್ಮಹತ್ಯೆ ಮಾಡಿಕೊಂಡ ಆರೋಪಿ ಪಂಚಿಯಿಂದ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಬೆಳಗ್ಗೆ 5 ಗಂಟೆಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಸಂದರ್ಭದಲ್ಲಿ 20 ಮಂದಿ ಕೈದಿಗಳಿದ್ದ ಕೊಠಡಿಯಲ್ಲಿದ್ದ ಸಹ ಕೈದಿಗಳು ಗಮನಿಸಿ ನೇಣಿನ ಕುಣಿಕೆಯಿಂದ ಆತನನ್ನು ಬಿಡಿಸಿದ್ರು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ಸಾವು ಸಂಭವಿಸಿದೆ. ಕಾರ್ಕಳ ಮೂಲದ ಸದಾನಂದ ಶೇರಿಗಾರ್ ಸರ್ವೇರ್ ಆಗಿ ಕೆಲಸ ಮಾಡ್ತಿದ್ದ. ಈ ಒಂದು ಪ್ರಕರಣದ ಹಿಂದೆ ಬಹಳಷ್ಟು ದೊಡ್ಡ ಸ್ಟೋರಿನೇ ಇದೆ. ಈ ಪ್ರಕರಣಕ್ಕೆ ಮೂಲ ಪ್ರೇರಣೆ ನೀಡಿದ್ದು ಮಲಯಾಳದ ಕುರುಪ್ ಎನ್ನುವಂತಹ ಸಿನಿಮಾ. ಸುಕುಮಾರ್ ಕುರುಪ್ ಎಂಬಂತಹ ಬಹಳ ದೊಡ್ಡ ಕೊಲೆಗಡುಕ ಅನೇಕ ವರ್ಷಗಳ ಕಾಲ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ. ಸುಮಾರು 30 ವರ್ಷಗಳ ಕಾಲ ಪೊಲೀಸರು ಆತನಿಗಾಗಿ ಹುಡುಕಾಟ ನಡೆಸ್ತಿದ್ರು ಮತ್ತು ಒಂದು LIC ಪ್ರೀಮಿಯಂ ವಿಚಾರವಾಗಿ ಆತ ಒಂದು ಕೊಲೆಯನ್ನ ಮಾಡಿದ್ದ. LIC ಪ್ರೀಮಿಯಂ ವಿಚಾರವಾಗಿ ಒಬ್ಬ ವ್ಯಕ್ತಿಯನ್ನ ಕಾರಿನೊಳಗೆ ಇಟ್ಟು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಂದಿದ್ದ. ಬಳಿಕ ತಾನೇ ನಾಪತ್ತೆಯಾಗಿದ್ದೇನೆ, ತಾನೇ ಸತ್ತಿದ್ದೇನೆ ಎನ್ನುವುದನ್ನು ಬಿಂಬಿಸಿದ್ದ. ಇದೆಲ್ಲದರ ಹಿಂದೆ ಅದ್ಭುತವಾದಂತಹ ಆತನ ಚಾಕಚಕ್ಯತೆ ಮೆರೆದಿತ್ತು. ಇದು ಬಳಿಕ ಸಿನಿಮಾ ಆಗಿ ಕೂಡ ಪ್ರದರ್ಶನ ಕಂಡಿತ್ತು. ಇದೇ ಸಿನಿಮಾದಿಂದ ಪ್ರೇರೇಪಣೆ ಪಡೆದಂತಹ ಸದಾನಂದ ಶೇರಿಗಾರ್ ತಾನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಏನಂದ್ರೆ ಆತ ಸರ್ವೇರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಸರ್ವೇರ್ ಆಗಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವ ಕೆಲವು ಪತ್ರಗಳನ್ನ ನಕಲಿ ಮಾಡೋದಕ್ಕೆ ಹೋಗಿ ಸಿಕ್ಕಿಬಿದ್ದಿದ್ದ. ಈ ಹಿನ್ನೆಲೆಯಲ್ಲಿ ತನ್ನ ಬಂಧನದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆತನನ್ನೇ ಹೋಲುವ ಇನ್ನೊಬ್ಬ ವ್ಯಕ್ತಿಯನ್ನ ಕಾರಿನಲ್ಲಿ ಇಟ್ಟು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ತಾನೇ ಸತ್ತಿದ್ದೇನೆ ಎಂದು ಬಿಂಬಿಸುವುದಕ್ಕೆ ಹೊರಟಿದ್ದ. ಆದರೆ ಆಗಿದ್ದ ಕಥೆಯೇ ಬೇರೆ. ಇದು ಜುಲೈ 13ರಂದು ಬೈಂದೂರಿನ ಹೆನೆಬೇರು ಬಳಿ ಕಾರಿನೊಳಗೆ ಸುಟ್ಟು ಕರಕಲಾಗಿರುವ ಶವ ಪತ್ತೆ ಆಗುತ್ತೆ. ಕಾರಿನ ಹಿಂಬದಿ ಆಸನದಲ್ಲಿ ಇದ್ದ ಶವ ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ರು ಉಡುಪಿ ಪೊಲೀಸರು. ಪ್ರಕರಣದಲ್ಲಿ 2 ಆರೋಪಿಗಳನ್ನು ಬಂಧಿಸಿದ್ರು. ತನಿಖೆಯ ವೇಳೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಸುಟ್ಟೋದ ಸ್ಥಿತಿಯಲ್ಲಿ ಪತ್ತೆಯಾದ ಮೃತದೇಹವನ್ನ ಕಾರ್ಕಳದ ಶಿಲ್ಪಾ ಎನ್ನುವ ಮಹಿಳೆಯದ್ದಾಗಿತ್ತು ಎನ್ನಲಾಗಿತ್ತು. ಆದರೆ ಶಿಲ್ಪಾ ಅವರು ಜೀವಂತವಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಕಾರು ಮಾಲೀಕ ಸದಾನಂದ ಶೇರಿಗಾರ್ ಮತ್ತು ಶಿಲ್ಪಾ ಸ್ನೇಹಿತರು ಸೇರಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ಈ ಒಂದು ಪ್ರಕರಣವನ್ನು ಬೆನ್ನಟ್ಟಿದಂಥ ಬೈಂದೂರು ಪೊಲೀಸರಿಗೆ ಸುಟ್ಟು ಕರಕಲಾದ ಕಾರು ಟೋಲ್ಗೇಟ್ ಮೂಲಕ ಪಾಸ್ ಆಗುವುದನ್ನು ಅವರು ನೋಡ್ತಾರೆ. ಅಲ್ಲಿರುವ CCTV ದೃಶ್ಯಗಳನ್ನು ಸಂಗ್ರಹಿಸಿದಾಗ ಈ ಕಾರು ಟೋಲ್ಗೇಟ್ ಮೂಲಕ ಪಾಸ್ ಆದಾಗ ಅದರಿಂದ ಒಬ್ಬರು ಮಹಿಳೆ ಇಳಿದು ಟೋಲ್ ಹಣವನ್ನು ಪಾವತಿ ಮಾಡ್ತಾರೆ. ಇದು ಬಹಳಷ್ಟು ಮುಖ್ಯವಾದಂತಹ ಸಾಕ್ಷಿಯನ್ನು ಒದಗಿಸುತ್ತೆ. ಈ ಕಾರಣದಿಂದಲೇ ಮಹಿಳೆಯ ಸತ್ತಿದ್ದಾಳ ಅನ್ನುವಂಥ ಒಂದು ಗುಮಾನಿ ಇತ್ತು. ಆದರೆ ಬಳಿಕ ಗೊತ್ತಾಗುತ್ತೆ ಈ ಸದಾನಂದ ಶೇರಿಗಾರ್ ಎನ್ನುವಾತ ಕಾರ್ಕಳದ ಒಬ್ಬ ವ್ಯಕ್ತಿಯನ್ನ, ತನ್ನದೇ ಚಹರೆಯನ್ನು ಹೋಲುವ ವ್ಯಕ್ತಿಯನ್ನ ಪುಸಲಾಯಿಸಿ, ಶಿಲ್ಪಾ ಮೂಲಕ ಪುಸಲಾಯಿಸಿ ಆತನಿಗೆ ಬಾರ್ನಲ್ಲಿ ಸರಿ ಕೊಡಿಸಿ ವಯಾಗ್ರ ಮಾತ್ರೆ ಎಂದು ನಿದ್ರೆ ಮಾತ್ರೆಯನ್ನು ಕೊಟ್ಟು ಅವನನ್ನು ಕಾರಲ್ಲಿ ಕರ್ಕೊಂಡು ಬಂದು ಈ ಒಂದು ಹೆನೆಬೇರೆ ಏನಿದೆ ಒತ್ತಿನೆಣೆ ಸಮೀಪ ಅಲ್ಲಿ ಕಾರಿನೊಳಗೆ ಹಾಕಿ ಪೆಟ್ರೋಲ್ ಹಾಕಿ ಅವರನ್ನು ಕೊಲೆ ಮಾಡ್ತಾರೆ. ಬಳಿಕ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇವರು ಮಾಡಿದ ಕೆಲವು ಎಡೆಬಿಟ್ಟು ಅವರು ಸಿಕ್ಕಿ ಬೀಳೋದಕ್ಕೆ ಸಹಕಾರಿಯಾಗುತ್ತೆ.